ವಿಟ್ಲ ಪಟ್ಟಣ ಪಂಚಾಯತ್ ಚುನಾವಣೆಯನ್ನ ಎದುರಿಸಲು ಕಾಂಗ್ರೆಸ್ ಪಕ್ಷ ಸನ್ನದ್ಧವಾಗಿದ್ದು ಪ್ರಜೆಗಳಿಂದ ಪ್ರಣಾಳಿಕೆ ಎಂಬ ವಿನೂತನ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮತದಾರರು ಏನನ್ನ ಬಯಸಿದ್ದಾರೋ ಅದೇ ರೀತಿಯ ಆಡಳಿತ ನೀಡುವ ಭರವಸೆಯನ್ನ ಪಕ್ಷ ನೀಡುತ್ತದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿ ಹೇಳಿದರು. ಅವರು ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ಚುನಾವಣೆಯ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ಅಂಗೈಯಲ್ಲಿ ಚಂದ್ರಲೋಕವನ್ನ ತೋರಿಸುವ ಪಕ್ಷವನ್ನ ಮರೆತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಲು ಜನರಿಗೆ ಮನವಿಯನ್ನ ಮಾಡಿದ್ರು. ಸಾರ್ವಜನಿಕ ಅತ್ಯವಶ್ಯಕ ಬೇಡಿಕೆಗಳಾದ ವಿಟ್ಲ ಯೋಜನಾ ಪ್ರಾಧಿಕಾರದ ರಚನೆ, ಅಸಮತೋಲನ ತೆರಿಗೆ ಕ್ರಮವನ್ನ ಮರುಪರಿಶೀಲನೆ ಮಾಡಿ ಕಡಿತಗೊಳಿಸುವುದು, ಮೇಲ್ಸೇತುವೆ ನಿರ್ಮಾಣಕ್ಕೆ ಕಾಂಗ್ರೆಸ್ ಆಡಳಿತ ಆದ್ಯತೆಯಾಗಿದೆ. ಜನರಿಂದಲೇ ಬೇಡಿಕೆಗಳ ಪಟ್ಟಿ ಬಂದಿದ್ದು ಇವುಗಳೆಲ್ಲವನ್ನ ಅನುಷ್ಠಾನಗೊಳಿಸುವಲ್ಲಿ ಪ್ರಯತ್ನಿಸಲಾಗುವುದು. ಉತ್ತಮ ಸಲಹೆಯನ್ನ ಕಾಂಗ್ರೆಸ್ ನಿರಂತರವಾಗಿ ಪಡೆದುಕೊಂಡು ಅದನ್ನ ಮುಂದಿನ ದಿನಗಳಲ್ಲಿ ಅಳವಡಿಸಿಕೊಳ್ಳಲಾಗುವುದೆಂದು ಹೇಳಿದರು. ಈ ಜನರಿಗೋಸ್ಕರ ಕಳೆದ 75 ವರ್ಷಗಳಿಂದ 60 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಪಕ್ಷವನ್ನು ಮತಕ್ಕೆ ಅದಕ್ಕೆ ಸ್ಪರ್ಧೆ ಮಾಡಿದಂಥ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಮತವನ್ನು ಕೊಡಬೇಕು ಹಾಗೂ ತಾವುಗಳು ಏನು ತಮ್ಮ ಅಭಿಪ್ರಾಯವನ್ನು ಇವತ್ತು ಪ್ರಣಾಳಿಕೆ ಒಂದು ಲಿಖಿತ ಮೂಲಕ ನಮಗೆ ಕೊಟ್ಟಿದ್ದೀರಾ ಅದನ್ನು ಅನುಷ್ಠಾನ ನಾವು ಮಾಡಬೇಕು ಅಂತ ಹೇಳಿದ್ರೆ ನೀವು ನಮಗೆ ಉತ್ತಮವಾದ ಒಂದು ಬೆಂಬಲವನ್ನು ಕೊಟ್ಟು ಇಲ್ಲಿ ಈ ವಿಟ್ಲ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಲ್ಲಿ ಅದು ಪೂರ್ವ ಬಹುಮತದಿಂದ, ಯಾಕೆಂತೇಳಿದ್ರೆ ಈಗ ಒಂದೆರಡು ಮತಗಳಿಂದ ಯಾವುದೇ ಒಂದು ಅದು ಪಟ್ಟಣ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿದ್ದಂಥ ಸರ್ಕಾರವೇ ಇರ್ಬೋದು, ಯಾವ ರೀತಿ ಇವತ್ತೊಂದು ಬುಡಮೇಲು ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡ್ತಾ ಇದ್ದಾರೆ ಅದಕ್ಕೆ ಆಸ್ಪದವನ್ನು ಕೊಡದೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿಯವರು ಮಾತನಾಡಿ, ಮತವನ್ನ ಕೇಳಲು ಹೋಗುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೇ ಸಂಕೋಚವಿಲ್ಲ. ಪ್ರಜೆಗಳ ಪ್ರಣಾಳಿಕೆಯನ್ನ ನಾವುಗಳು ನಡೆಸಿಕೊಡಲು ಬದ್ಧರಾಗಿದ್ದೇವೆ. 400 ಕೆವಿ ವಿದ್ಯುತ್ ಯೋಜನೆ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೋಗ್ತಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲ ರೈತರು ಪಟ್ಟಣ ಪಂಚಾಯತ್ ಚುನಾವಣೆಯನ್ನ ಬಹಿಷ್ಕರಿಸಿ ಬ್ಯಾನರ್ ಅಳವಡಿಸಿದ್ರು. ಅವರ ಮನೆಗೆ ತೆರಳಿ ಅವರೊಂದಿಗೆ ಮಾತುಕತೆಯನ್ನ ನಡೆಸಿ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದೆವು. ಈ ವಿಚಾರವನ್ನ 2 ಅಧಿವೇಶನಗಳಲ್ಲಿ ಚರ್ಚಿಸಲಾಗುವುದು. ಪುತ್ತೂರು ಜಿಲ್ಲೆ ರಚನೆಯ ಸಂದರ್ಭದಲ್ಲಿ ವಿಟ್ಲ ತಾಲೂಕು ರಚನೆಯ ವಿಚಾರವನ್ನ ಪರಿಗಣಿಸಲಾಗುವುದೆಂದು ಹೇಳಿದರು. ಮೂಲಭೂತ ಸೌಕರ್ಯಗಳು ಇಲ್ಲದಲ್ಲಿಗೂ ಹಾಗೂ ನಗರದ ಎಲ್ಲ ಸೌಕರ್ಯ ಇರುವವರಿಗೂ ಸಮಾನ ಟ್ಯಾಕ್ಸ್ ಹಾಕಿದ್ದೀರಿ. ಅದನ್ನು ನೀವು ವ್ಯತ್ಯಾಸ ಮಾಡಬೇಕು ಅಂತ ಅದು ಸಲಹೆ ಒಳ್ಳೆಯದು ತಂಡ. ಯಾಕಂದರೆ ಕರೆಂಟ್ ಇಲ್ಲ, ರಸ್ತೆ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಆದರೆ ಆ ಮನೆಗಳಿಗೂ ಇದಕ್ಕೂ ಹಾಕುವುದು ಸರಿಯಲ್ಲ. ಇನ್ನೊಂದು ಹಳ್ಳಿಯ ಗದ್ದೆ ಬದಿಯಲ್ಲಿದ್ದವರ ಮನೆಯಿಂದ ಕಸ ಸಂಗ್ರಹ ಆಗುವುದೇ ಇಲ್ಲ. ಅವರು ತೋಟಕ್ಕೆ ಹಾಕ್ತಾರೆ, ಅವರಿಗೆ ಕಸಕ್ಕೆ ಬಿಲ್ ಹಾಕ್ತೀರಿ. ಅದು ಹೋಗಬೇಕು ಅಂತ ಹೇಳುವಂಥದ್ದೆಲ್ಲ ಬಂದಿದೆ. ಅಧಿಕಾರ ನಮ್ಮ ಕೈಗೆ ಬಂದಾಗ ಖಂಡಿತವಾಗಿಯೂ ಇದನ್ನು ಮಾಡುವುದಕ್ಕೆ ಒತ್ತು ಕೊಡ್ತಾ ಇದ್ದೇವೆ. ಎರಡನೇದ್ದು, ಇಲ್ಲಿ ಬಹಿಷ್ಕಾರ ಆಗ್ತಿದ್ರು ಚುನಾವಣೆಗೆ. ನಿನ್ನೆ ಹೋಗಿದ್ದೆವು, ನಾವೆಲ್ಲ ಲೀಡರ್ಸ್ ಹೋಗಿದ್ದೆವು. ನಾವು ಇವರ ಬಹಿಷ್ಕಾರದ ನಂತರ ಅಲ್ಲ. ಈ ಸಂದರ್ಭ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜರಾಮ್ ಕೆವಿ, ಚುನಾವಣಾ ಉಸ್ತುವಾರಿಗಳಾದ ಪ್ರವೀಣ್ ಚಂದ್ರಾಳ್ವ, ಮುರಳೀಧರ್ ರೇಮಠಂದಬೆಟ್ಟು, ಎಂಎಸ್ ಮಹಮ್ಮದ್, ಚಂದ್ರಹಾಸ್ ಕರ್ಕೇರ ಮೊದಲಾದವರು ಉಪಸ್ಥಿತರಿದ್ದರು. ಹಳ್ಳಿ ಜನ ಪೇಟೆಗೆ ಹೋಗ್ತಾರೆ, ಪೇಟೆ ಜನ ಹಳ್ಳಿಗೆ ಬರ್ತಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಸತ್ಯನಾಥ್ ಸ್ಟೋರ್ಸ್ ಬಟ್ಟೆ ಮಳಿಗೆ ಹೊಸ ರೂಪದಲ್ಲಿ ನವ ರಂಗಿನಲ್ಲಿ ನಿಮ್ಮನ್ನು ಸ್ವಾಗತಿಸಲಿದೆ. 20 ರಾಜ್ಯಗಳಿಂದ ಅಲ್ಲಿಯ ವೈವಿಧ್ಯಮಯ ಜವಳಿಯ ಸಂಗ್ರಹ. ಸತ್ಯನಾಥ್ ಸ್ಟೋರ್ಸ್ ಅಂದರೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಬಟ್ಟೆಗಳ ಮಹಾಸಂಗಮ. ಒಮ್ಮೆ ಭೇಟಿ ಕೊಡಿ, ನಮ್ಮ ಆತಿಥ್ಯ ನೋಡಿ.